ಆಗಿದೆ ಮಾತಾಜಿ, ಲೈವ್ ಆಗಿದೆ. ಧನ್ಯವಾದಗಳು ಮಾತಾಜಿ. ಹರೇ ನೀವು ಕೃಷ್ಣ. ಎಲ್ಲಿದ್ದೀರಾ? ಧನ್ಯವಾದಗಳು ಮಾತಾಜಿ. ಹರೇ ಮಂಗಳೂರದಲ್ಲಿ ಇದ್ದವ್ರು ಮಾತಾಜಿ. ಇವಾಗ ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ, ಕೇಳಿಸ್ತಾ ಇದೆ ಮಾತಾಜಿ. ಕ್ಲಾಸಿನ ಸಮಯ ಆಗಿದೆಯಲ್ಲ, ಹಾಗಾಗಿ. ಹೌದಾ, ಸರಿ ಹೇಳಿ. ಆಯ್ತು. ನೀವು ನನಗೆ ನನ್ನ ನಂಬರ್ ಇದೆಯಲ್ಲ ಮಾತಾಜಿ, ನಿಮ್ ನಂಬರ್ ನನಗೆ ಗೊತ್ತಿಲ್ಲ, ಹಾಗಾಗಿ ನೀವೇ ನನಗೆ ಕಾಲ್ ಮಾಡಿದ್ರೆ ಒಳ್ಳೇದು. ಆಯ್ತು ಮಾತಾಜಿ, ಆಮೇಲೆ ಮಾಡ್ತೀನಿ. ಸ್ವಲ್ಪ ಹಾ, ಹೊತ್ತು ಮಾತಾಜಿ. ಬಿಟ್ಟು ಮಾಡ್ಲಾ ಹಂಗಾರೆ? ಸರಿ 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 ಮಾತಾಜಿ. ಹರೇ ಕೃಷ್ಣ. ಓಂ ಧನ್ಯವಾದ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಂಧ್ರಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ದಾಮಹ್ಯಂ ದದಾತಿ ಸ್ವಪದಾಧಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಂ ಸಹಗಣ ಶಾಖಾನಿತಂ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ನಮಗೆ ಈ ಚೈತನ್ಯ ಚರಿತಾಮೃತ ಪುಸ್ತಕವನ್ನು ಓದಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕೊಲ ಇಲ್ಲಿ ಅಧ್ಯಕ್ಷರಾದ ಎಚ್ ರಾಮನಿಷ್ಠದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತ ವೇದಾಂತ ಶೀಲ ಪ್ರಭುಪಾದಿವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಚೈತನ್ಯ ಚರಿತಾಮೃತ ಆದಿಲೀಲ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೈತನ್ಯ ಮಹಾಪ್ರಭು ಕಿ ಜೈ. ಚೈತನ್ಯ ಚರಿತಾಮೃತ ಆದಿಲೀಲ ಅಧ್ಯಾಯ 3 ಶ್ಲೋಕ 50. ವ್ಯಕ್ತ ಕರಿ ಭಾಗವತೆ ಕಹೆ ಬಾರ ಬಾರ, ಕಲಿಯುಗೆ ಧರ್ಮ ನಾಮ ಸಂಕೀರ್ತನ ಸಾರ. ವ್ಯಕ್ತ ಕರಿ ಭಾಗವತೆ ಕಹೆ ಬಾರ ಬಾರ, ಕಲಿಯುಗೆ ಧರ್ಮ ನಾಮ ಸಂಕೀರ್ತನ ಸಾರ. ಸಾರ ಭಾಗ್ಯಲಕ್ಷ್ಮಿ. ಸುಮಿತ್ರಮ್ಮ ಮಾತಾಜಿ ಓದಿ.
ಓಕೆ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ವ್ಯಕ್ತ ಕರಿ ಭಾಗವತೆ ಕಾಹೆ ಭಾರ ಭಾರ, ಕಲಿಯುಗೆ ಧರ್ಮ ನಾಮ ಸಂಕೀರ್ತನ ಸಾರ. ವ್ಯಕ್ತ ಸ್ಪಷ್ಟವಾಗಿ, ಕರಿ ಮಾಡುವಲ್ಲಿ, ಭಾಗವತೆ ಶ್ರೀಮದ್ ಭಾಗವತದಲ್ಲಿ, ಕಹೆ ಅವರು ಹೇಳುತ್ತಾರೆ, ಬಾರ ಬಾರ ಮತ್ತೆ ಮತ್ತೆ, ಕಲಿಯುಗೆ ಕಲಿಯುಗದಲ್ಲಿ, ಧರ್ಮ ಧರ್ಮವು, ನಾಮ ಸಂಕೀರ್ತನ ಪವಿತ್ರ ಶ್ರೀ ಕೃಷ್ಣ ನಾಮದ ಸಾಮೂಹಿಕ ಪಠನವೇ, ಸಾರ ಸಾರ ಸರ್ವಸ್ವ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಮತ್ತೆ ಮತ್ತೆ ನಿಚ್ಚಳವಾಗಿ ತಿಳಿಸಿದೆ, ಈ ಕಲಿಯುಗದಲ್ಲಿ ಧರ್ಮವೆಂದರೆ ಹರೇ ಕೃಷ್ಣ ಪವಿತ್ರ ನಾಮಾವಳಿಯ ಸಾಮೂಹಿಕ ಕೀರ್ತನ, ಅದೇ ಸಾರ ಸರ್ವಸ್ವ ಎಂಬುದಾಗಿ ತಿಳಿಸಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯ. ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಮತ್ತೆ ಮತ್ತೆ ಅದನ್ನು ನಿಶ್ಚಲವಾಗಿ ತಿಳಿಸಿದೆ. ಅಂದ್ರೆ ಈ ಕಲಿಯುಗದ ಧರ್ಮ ಯಾವುದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ, ಆ ಪವಿತ್ರ ನಾಮ, ಅದರದು ಸಾಮೂಹಿಕ ಕೀರ್ತನೆ, ಅದೇ ಸಾರ ಸರ್ವಸ್ವ ಅಂತೇಳಿ ತಿಳಿಸಿದೆ. ಶ್ಲೋಕ 51. ಇತಿ ದ್ವಾಪರ ಊರ್ವ ಈಶ ಸುವಂತಿ ಜಗದೀಶ್ವರಂ, ನಾನಾ ತಂತ್ರ ವಿಧಾನೇನ ಕಾಲಂ ಅಪಿ ಯಥ ಶೃಣು. ಇತಿ ದ್ವಾಪರ ಊರ್ವ ಈಶ ಸ್ತುವಂತಿ ಜಗದೀಶ್ವರಂ, ನಾನಾ ತತ್ರ ವಿಧಾನೇನ ಭಗವದ್ಗೀತೆಗಳು ಕಲಾವಪಿ ಯಥಾ ಶೃಣು. ಭಾಗವತಂ ಶ್ಲೋಕ ಅದು. ಸ್ತುವಂತಿ ಇತಿ ದ್ವಾಪರ ಊರ್ವ ಈಶಾ ಸ್ತುವಂತಿ ಜಗದೀಶ್ವರಂ, ನಾನಾ ತಂತ್ರ ವಿಧಾನೇನ ಕಲಾ ಅಪಿ ಯಥಾ ಶೃಣು. ಸ್ವರ ಚೇಂಜ್ ಮಾಡ್ಲಿಕ್ಕೆಲ್ಲ ನೀವೇ ಬರ್ಬೇಕು. ಇಲ್ಲ ನಾನು ಮಾತಾಡಿ ಮುಂದೆ ಅದು ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದು ಭಾಗವತದ್ದು ಅಂತ ಭಗವದ್ಗೀತಾ ಭಾಗವತಂ ಅಂತ ಕೊಟ್ಟಿದ್ದಾರೆ ನೋಡಿ, ಅವಾಗ ಸ್ವರ change. ಹೌದೌದು, ಅದು ಸ್ವರ ಅಡಿಗೆ ಚೇಂಜ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನನಗೆ. ಓದಿ ಮಾತಾಜಿ. ಇನ್ನು ಯಾರು ಶ್ಲೋಕ ಹೇಳಿ ಮಾತಾಜಿ ಹೇಳಿದ ಸ್ವರದಲ್ಲಿ. ಇತಿ ಹೇಗೆ ಮಾತಾಜಿ ಹೇಳಿ. ಇತಿ ದ್ವಾಪರ ಊರ್ವ ಈಶ ಸ್ತುವಂತಿ ಜಗದೀಶ್ವರಂ, ಭಾಗವತಂ ತರ ಹೇಳಿ ತಂತ್ರ ಮಾತಾಜಿ. ವಿಧಾನೇನ ಕಲೌ ಅಪಿ ಯಥಾ ಶೃಣು. ವಿಧಾನೇನ ಕಲೌ ಅಪಿ ಯಥಾ ಶೃಣು. ಶೃಣೋಣ. ಎಸ್. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 51. ಇತಿ ದ್ವಾಪರ ಊರ್ವ ಈಶಾ ಸ್ತುವಂತಿ ಜಗದೀಶ್ವರಂ, ನಾನಾ ಶಸ್ತ್ರ ವಿಧಾನೇನ ಕಾಲವ ಅಪಿ ಯಥಾ ಶೃಣು. ಇತಿ ಹೀಗೆ, ದ್ವಾಪರ ಯುಗದಲ್ಲಿ, ಉರು ಈಶಾ ಓ ರಾಜ, ಸ್ತುವಂತಿ ಅವರು ಪ್ರಶಂಸೆಗೈಯುತ್ತಾರೆ, ಜಗದೀಶ್ವರಂ ಜಗತ್ತಿನ ಪ್ರಭು, ನಾನಾ ವಿವಿಧ ತಂತ್ರ ಧರ್ಮಗ್ರಂಥಗಳ ವಿಧಾನೇನ ನಿಯಮಗಳಿಂದ, ಕಲಿಯುಗದಲ್ಲಿ ಅಪಿ ಕೂಡ, ಯಥಾ ಯಾವ ತೆರನಾಗಿ, ಶೃಣು ದಯವಿಟ್ಟು ತಿಳಿಸು, ಆಲಿಸು. ಅದು ಇದು ಬಂದ್ಬಿಟ್ಟಿತು ಅದಕ್ಕೆ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಅನುವಾದ. ಓ ರಾಜ, ಈ ರೀತಿಯಾಗಿ ದ್ವಾಪರ ಯುಗದಲ್ಲಿ ಜನರು ಜಗತ್ಪ್ರಭುವನ್ನು ಪೂಜಿಸಿದರು, ಕಲಿಯುಗದಲ್ಲಿ ಕೂಡ ಅವರು ಧರ್ಮಗ್ರಂಥಗಳಲ್ಲಿ ನಿರೂಪಿಸಿರುವ ನಿಯಮಗಳ ಪ್ರಕಾರ ಪರಮಪುರುಷನನ್ನು ಪೂಜಿಸುತ್ತಾರೆ. ಈಗ ದಯಮಾಡಿ ಅವರ ಬಗ್ಗೆ ನನ್ನಿಂದ ಕೇಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕವನ್ನು ಶ್ರೀಮದ್ ಭಾಗವತದಲ್ಲಿ ಸಂತ ಕರಭಾಜನರು ನುಡಿದಿದ್ದಾರೆ. 11.5.31. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇದು ಬನವಾದ ಭಾವಾರ್ಥ ಶ್ರೀಲ ಪ್ರಭುಪಾದ್ರಿಂದ ಈ ಶ್ಲೋಕ ಭಾಗವತದಿಂದ 11ನೇ ಸ್ಕಂದದ 5ನೇ ಅಧ್ಯಾಯದ 31ನೇ ಶ್ಲೋಕ. ಏನ್ ಹೇಳಿದ್ದಾರೆ? ಓ ರಾಜ, ಈ ರೀತಿಯಾಗಿ ದ್ವಾಪರ ಯುಗದಲ್ಲಿ ಜನರು ಜಗತ್ ಪ್ರಭುವನ್ನು ಪೂಜಿಸಿದ್ರು. ಹರೇ ಕೃಷ್ಣ. ಸಂಕೀರ್ತನೆಯ ಮೂಲಕ ಮತ್ತೆ ಆ ಭಗವಂತನ ನಾಮ ಜಗತ್ ಪ್ರಭುವನ್ನು ಪೂಜಿಸಿದ್ರು. ಕಲಿಯುಗದಲ್ಲಿ ಕೂಡ ಅವರು ಧರ್ಮ ಗ್ರಂಥಗಳಲ್ಲಿ ನಿರೂಪಿಸಿರುವ ನಿಯಮಗಳ ಪ್ರಕಾರ ಪರಮ ಪುರುಷನನ್ನು ಪೂಜಿಸ್ತಾರೆ. ಈಗ
ದಯಮಾಡಿ ಅದರ ಬಗ್ಗೆ ನನ್ನಿಂದ ಕೇಳು. ಹೇಳಿ, ಏನು ನೋಡೋಣ, ಕೇಳೋಣ ಏನು. ಕೃಷ್ಣವರ್ಣಂ ದಿಶಾ ಕೃಷ್ಣಂ ಸಂಗೋಪಾಂಗಶಾಸ್ತ್ರ. ಮಾತಾಜಿ ಹೇಳಿ. ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತಪಾಶದಂ ಯಜ್ಞೆ ಸಂಕೀರ್ತನಾ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಕೃಷ್ಣವರ್ಣಂ ಕೃಷ್ಣಂ ಸಂಕೀರ್ತನ ಪ್ರಾಯೇ ಯಜಂತಿ ಕೀರ್ತನೆ ಪ್ರಯರ್ಯಜಂತಿ ಸುಮೇಧಸ. ಸುಮೇಧಸಃ ಪ್ರಜ್ಞಾವಂತರು. ನೀವೇ ಓದ್ಬೇಕು ಮಾತೇಜ್. ಉಮಾ ಕುಲಕರ್ಣಿ ಮಾತೇಜ್. ಹರೇ ಕೃಷ್ಣ ಮಾತಾಜಿ. ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ ಪಾಂಗೋಪಾಂಗಾಸ್ತಪಾಶದಂ ಯಜ್ಞೆ ಸಂಕೀರ್ತನಾ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಕೃಷ್ಣವರ್ಣಂ ಕೃಷ್ಣ ಕೃಷ್ಣ ಎಂದು ಪುನರುಚ್ಚರಿಸುತ್ತಾ, ತ್ವಿಷ ಕಾಂತಿಯೊಡಗೂಡಿ, ಅಕೃಷ್ಣಂ ಕಪ್ಪಲ್ಲ ಸ್ವರ್ಣದ, ಸ ಅಂಗ ಒಡನಾಡಿಗಳ ಸಂಗಡ, ಉಪಾಂಗ ಸೇವಕರ, ಅಸ್ತ್ರ ಆಯುಧಗಳು, ಪಾರ್ಷದಂ ಅಂತರಂಗ ಸಹಚರರು, ಯಜ್ಞದಿಂದ ಸಂಕೀರ್ತನಾ ಪ್ರಾಯೈ ಪ್ರಮುಖವಾಗಿ ಸಾಮೂಹಿಕ ಮಂತ್ರ ಪಠಣ ಒಳಗೊಂಡ, ಯಜಂತಿ ಅವರು ಪೂಜಿಸುತ್ತಾರೆ, ಈ ಖಂಡಿತವಾಗಿ ಸುಮೇಧಸಃ ಪ್ರಜ್ಞಾವಂತರು. ಅನುವಾದ ಭಾವಾರ್ಥ ಪ್ರಪಾತಿದೆ. ಕೃಷ್ಣನಾಮವನ್ನು ಸತತ ಹಾಡುವ ಪರಮಪ್ರಭುವಿನ ಅವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಬುದ್ಧಿವಂತರು ಮಂತ್ರ ಪಠಣವನ್ನು ನಡೆಸುತ್ತಾರೆ. ಆತನ ಶರೀರ ಕಪ್ಪು ಅಲ್ಲದಿದ್ದರೂ ಆತ ಸ್ವಯಂ ಕೃಷ್ಣನೇ ಆಗಿದ್ದಾನೆ. ಆತನು ತನ್ನ ಸಹಚರರು, ಸೇವಕರು, ಅಸ್ತ್ರಾಸ್ತ್ರಗಳು ಹಾಗೂ ಅಂತರಂಗದ ಜೊತೆಗಾರರೊಂದಿಗೆ ಇರುತ್ತಾರೆ. ಭಾವಾರ್ಥ. ಈ ಶ್ಲೋಕ ಶ್ರೀಮದ್ ಭಾಗವತದಿಂದ ಇದ್ದದ್ದು. 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕ ಇದು. ಶ್ರೀಲಾ ಜೀವ ಗೋಸ್ವಾಮಿಯವರು ಭಾಗವತ ಗ್ರಂಥ ಕುರಿತಂತೆ ಕ್ರಮ ಸಂದರ್ಭ ಎಂಬ ವ್ಯಾಖ್ಯಾನ ರಚಿಸಿದ್ದಾರೆ. ಅದರಲ್ಲಿ ಅವರು ತಿಳಿಸುವಂತೆ, ಪ್ರಭು ಕೃಷ್ಣನು ಬಂಗಾರದ ಬಣ್ಣ ಛಾಯೆಯೊಂದಿಗೆ ಕೂಡಿ ಕಾಣಿಸಿಕೊಳ್ಳುತ್ತಾನೆ. ಅಂತಹ ಚಿನ್ನದ ಪ್ರಭು ಕೃಷ್ಣನೇ ಪ್ರಭು ಚೈತನ್ಯರು. ಈ ಯುಗದಲ್ಲಿ ಅವರು ಎಲ್ಲ ಪ್ರಜ್ಞಾವಂತರುಗಳಿಂದ ಪೂಜಿಸಲ್ಪಡುವವರು. ಇದನ್ನು ಶ್ರೀಮದ್ ಭಾಗವತದಲ್ಲಿ ಗರ್ಗ ಋಷಿ ವರಿಯರೇ ಸ್ಪಷ್ಟಪಡಿಸಿದ್ದಾರೆ. ಅವರು ನುಡಿದರು, ಮಗು ಕೃಷ್ಣನು ಕಪ್ಪು ಬಣ್ಣದವನಾಗಿದ್ದರೂ ಇತರ 3 ಬಣ್ಣದ ಛಾಯೆಗಳಲ್ಲಿ ಶ್ರೀಕೃಷ್ಣ ಆವಿರ್ಭವಿಸುತ್ತಾನೆ. ಕೆಂಪು, ಬಿಳಿ ಮತ್ತು ಹಳದಿಗಳಲ್ಲಿ ಆತನು ಕೃಷ್ಣನು. ಸತ್ಯ ಮತ್ತೆ ತ್ರೇತಾ ಯುಗಗಳಲ್ಲಿ ಕ್ರಮವಾಗಿ ಅವನ ಬಿಳಿ, ಕೆಂಪು ಬಣ್ಣ ಛಾಯೆಗಳು ತೋರಿದನು. ಉಳಿದ ಹಳದಿ ಚಿನ್ನದ ಬಣ್ಣವನ್ನು ಆತನು ಗೌರಹರಿ ಎಂದು ಪ್ರಖ್ಯಾತನಾದ ಪ್ರಭು ಚೈತನ್ಯರಾಗಿ ಆವಿರ್ಭವಿಸುವವರೆಗೆ ಪ್ರದರ್ಶಿಸಲಿಲ್ಲ. ಶ್ರೀಲ ಗೋಸ್ವಾಮಿಯವರು ವಿವರಿಸುತ್ತಾರೆ, ಕೃಷ್ಣವರ್ಣಂ ಎಂದರೆ ಶ್ರೀ ಕೃಷ್ಣ ಚೈತನ್ಯರೆಂದೇ ಅರ್ಥ. ಕೃಷ್ಣವರ್ಣ ಅಥವಾ ಕೃಷ್ಣ ಚೈತನ್ಯ ಎರಡೂ ಸಮಾನ ಪದಗಳು. ಕೃಷ್ಣನೆಂಬುವ ಹೆಸರು ಪ್ರಭು ಕೃಷ್ಣ ಮತ್ತು ಪ್ರಭು ಕೃಷ್ಣ ಚೈತನ್ಯ ಈ ಎರಡರ ಜೊತೆಗೆ ಮೂಡಿ ಬರುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮ ಪುರುಷನೇ, ಆದರೆ ಅವರು ಸದಾ ಕೃಷ್ಣನ ಬಣ್ಣನೆಯಲ್ಲಿ ತೊಡಗಿರುತ್ತಾರೆ ಹಾಗೂ ಕೃಷ್ಣನಾಮ ರೂಪಗಳ ನೆನಪು ಮಾಡಿಕೊಳ್ಳುತ್ತಾ ನಾಮಪಠಣ ಕೈಯುತ್ತಾ ಅಲೌಕಿಕವಾದ ಅತ್ಯಾನಂದವನ್ನು ಅನುಭವಿಸುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಸ್ವಯಂ ಪ್ರಭು ಚೈತನ್ಯರಾಗಿ ಅತ್ಯುನ್ನತ ಸಂದೇಶವನ್ನು ಬೋಧಿಸಲು ಕಾಣಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಬೇರೆ ಯಾರು ಓದ್ತಾರೆ? ಹರೇ ಕೃಷ್ಣ. ಬೇರೆಯವರಿಗೆ ಕೊಡೋಣ. ಸ್ಟಾರ್ಟಿಂಗ್ ಇಂದ ಬರ್ಬೇಕು. ಯಶೋಧ LB ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಪ್ರಭು ಚೈತನ್ಯರು ಅಲ್ಲಿಂದ. ಪ್ರಭು ಚೈತನ್ಯರು ಸದಾ ಕೃಷ್ಣನ ಪವಿತ್ರ ನಾಮವನ್ನು ಪಠಿಸುತ್ತಾರೆ ಹಾಗೂ ಆ ಮಂತ್ರವನ್ನು ಸಹ ವಿವರಿಸುತ್ತಾರೆ, ಏಕೆಂದರೆ ಚೈತನ್ಯರೇ ಕೃಷ್ಣನಾಗಿರೋ ಪ್ರಯುಕ್ತ. ಯಾರು ಅವರನ್ನು ಸಂಪರ್ಕಿಸಿದರೋ ಅವರು ಕೂಡಲೇ ತಾವಾಗಿ ಕೃಷ್ಣನ ಪವಿತ್ರ ನಾಮಾವಳಿಯನ್ನು ಪಠಿಸುತ್ತಾರೆ. ಆಗ ಅನಂತರ ಇತರರಿಗೆ ಅದನ್ನು ವಿವರಿಸುತ್ತಾರೆ. ಅವರು ಒಬ್ಬರಿಗೆ ಅಲೌಕಿಕ ಕೃಷ್ಣ ಪ್ರಜ್ಞೆಯನ್ನು ಮನದೊಳಗೆ ಹೋಗಿಸುವರು.
ಪಠಿಸುವಾತ ಹಾಗೆಯೇ ಅಲೌಕಿಕ ಆನಂದದಲ್ಲಿ ಲೀನವಾಗುತ್ತಾನೆ. ಅದರಿಂದಾಗಿ ಎಲ್ಲ ವಿಧದಲ್ಲಿಯೂ ಇಲ್ಲವೇ ವ್ಯಕ್ತಿತ್ವದಿಂದ ಅಥವಾ ಶಬ್ದದಿಂದ ಚೈತನ್ಯರು ಎಲ್ಲರ ಸಮ್ಮುಖದಲ್ಲಿ ಕೃಷ್ಣನಾಗಿ ಕಾಣಿಸಿಕೊಳ್ಳುತ್ತಾರೆ. ಕೇವಲ ಒಮ್ಮೆ ಪ್ರಭು ಚೈತನ್ಯರನ್ನು ನೋಡಿದರೆ ಸಾಕು, ಆತ ತಕ್ಷಣವೇ ಪ್ರಭು ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾನೆ. ಅದರಿಂದಾಗಿ ಆತನನ್ನು ವಿಷ್ಣು ತತ್ವವೆಂದೇ ಒಪ್ಪಿಕೊಳ್ಳಬೇಕು. ಬೇರೆ ಮಾತಲ್ಲಿ ಹೇಳುವುದಾದರೆ ಪ್ರಭು ಚೈತನ್ಯರು ಸ್ವಯಂ ಭಗವಾನ್ ಕೃಷ್ಣನೇ. ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಸೂಚಿಸುವಂತೆ ಪ್ರಭು ಕೃಷ್ಣ ಚೈತನ್ಯರೇ ಪ್ರಭು ಕೃಷ್ಣ. ಆತನ ಶರೀರ ಸದಾ ಶ್ರೀಗಂಧದ ಒಡವೆಗಳಿಂದ ಹಾಗೂ ಶ್ರೀಗಂಧದ ಲೇಪದಿಂದ ಅಲಂಕೃತವಾಗಿರುತ್ತದೆ. ತಮ್ಮ ಅತ್ಯುತ್ಕೃಷ್ಟ ಸೌಂದರ್ಯದಿಂದ ಅವರು ಕಲಿಯುಗದ ಎಲ್ಲ ಜನರನ್ನು ಜಯಿಸುತ್ತಾರೆ. ಇತರ ಅವತಾರಗಳಲ್ಲಿ ಪ್ರಭುವು ದೈತ್ಯರನ್ನು ನಿಗ್ರಹಿಸಲು ಕೆಲವು ವೇಳೆ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ದನು. ಆದರೆ ಈ ಯುಗದಲ್ಲಿ ಭಗವಂತನು ಚೈತನ್ಯ ಮಹಾಪ್ರಭು ರೂಪದಲ್ಲಿ ತನ್ನ ಸಂಪೂರ್ಣ ಆಕರ್ಷಕ ರೂಪದಿಂದ ಎಲ್ಲವನ್ನು ಜಯಿಸುತ್ತಾರೆ. ಶ್ರೀಲ ಜೀವ ಗೋಸ್ವಾಮಿಯವರು ವಿವರಿಸುತ್ತಾ ದೈತ್ಯರನ್ನು ನಿಗ್ರಹಿಸಲು ಅವನ ಚೈತನ್ಯರ ಸೌಂದರ್ಯವೇ ಅವರ ಅಸ್ತ್ರ ಅಥವಾ ಆಯುಧವೆಂದು ಬಣ್ಣಿಸುತ್ತಾರೆ. ಅವರು ಸಂಪೂರ್ಣ ಸುಂದರಾದ್ದರಿಂದ ಎಲ್ಲ ದೇವತೆಗಳು ಚೈತನ್ಯರೊಂದಿಗೆ ಜತೆಗಾರರಾಗಿ ಇದ್ದರೆಂದು ತಿಳಿಯಬೇಕು. ಅವರ ಕಾರ್ಯಚಟುವಟಿಕೆ ಅಸಾಮಾನ್ಯ ಹಾಗೂ ಅವರ ಒಡನಾಡಿಗಳು ಅದ್ಭುತರಾದವರು. ನಾಮ ಸಂಕೀರ್ತನ ಚಳವಳಿಯನ್ನು ಪ್ರಸಾರ ಮಾಡಿದಾಗ ಅವರು ಅನೇಕ ಮಹಾ ವಿದ್ವಾಂಸ ಆಚಾರ್ಯರನ್ನು ತನ್ನೆಡೆಗೆ ಆಕರ್ಷಿಸಿದರು. ಅದರಲ್ಲಿಯೂ ವಿಶೇಷವಾಗಿ ಬಂಗಾಲ ಮತ್ತು ಒರಿಸ್ಸಾಗಳಲ್ಲಿನ ಮಹಾ ಮೇಧಾವಿಗಳನ್ನು ಆಚಾರ್ಯ ಪುರುಷರನ್ನು ತಮ್ಮೆಡೆಗೆ ಸೆಳೆದರು. ಪ್ರಭು ಚೈತನ್ಯರು ಸದಾ ಅವರ ಜೊತೆಗಿದ್ದ ತುಂಬಾ ನಿಕಟ ಅನುವರ್ತಿಗಳೆಂದರೆ ಪ್ರಭು ನಿತ್ಯಾನಂದ, ಅದ್ವೈತ, ಗದಾಧರ, ಶ್ರೀವಾಸಾದ ಮೊದಲಾದ ಸಂತರು. ಮೇಲ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಪರೋಕ್ಷ ಮಾತಾಜಿ ಓದ್ತೇನೆ. ಹಾ, ಓದಿ. ಶ್ರೀಲ ಜೀವ ಗೋಸ್ವಾಮಿಯವರು ವೇದ ಸಾಹಿತ್ಯದಿಂದ ಒಂದು ಶ್ಲೋಕವನ್ನು ಉದಾಹರಿಸುತ್ತಾರೆ. ಆ ಶ್ಲೋಕದ ನುಡಿಯುವಂತೆ ಯಜ್ಞಯಾಗಾದಿಗಳು ಅಥವಾ ತಿಥಿ ಮೊದಲಾದ ಆಡಂಬರದ ಆಚರಣೆಗಳಾಗಿಸುವಂತೆ ಹೊರಗಿನ ಆಡಂಬರ ಪ್ರದರ್ಶನ ಮೊದಲಾದವುಗಳಲ್ಲಿ ವೃತ್ತಾರ್ಥರಾಗುವ ಬದಲು ಎಲ್ಲಾ ಜಾತಿ ವರ್ಣ ಪಂಗಡಗಳಿಗೆ ಸೇರಿದ ಜನರು ಒಟ್ಟಾಗಿ ಕಲೆತು ಪ್ರಭು ಚೈತನ್ಯರನ್ನು ಆರಾಧಿಸಲು ಹರೇ ಕೃಷ್ಣ ಮಂತ್ರವನ್ನು ಪಠಿಸಬಹುದು. ಕೃಷ್ಣವರ್ಣಂ ಶ್ರೀಶಾ ಕೃಷ್ಣಂ ಸೂಚಿಸುವಂತೆ ಕೃಷ್ಣ ಹೆಸರಿಗೆ ಪ್ರಾಮುಖ್ಯವನ್ನು ನೀಡಬೇಕು. ಪ್ರಭು ಚೈತನ್ಯರು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಿದರು ಹಾಗೂ ಕೃಷ್ಣ ನಾಮವನ್ನು ಪಠಿಸಿದರು. ಆದ್ದರಿಂದ ಪ್ರಭು ಚೈತನ್ಯರನ್ನು ಪೂಜಿಸಬೇಕಾದರೆ ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಈ ಮಂತ್ರವನ್ನು ಪಠಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚರ್ಚ್ಗಳು, ದೇವಸ್ಥಾನದ ಅಥವಾ ಮಸೀದಿಗಳಲ್ಲಿ ಪೂಜೆಯನ್ನು ಪ್ರಸಾರ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಜನರು ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಜನರು ಹರೇ ಕೃಷ್ಣ ಮಂತ್ರ ಪಠಿಸಲು ಸಾಧ್ಯ. ಹೀಗೆ ಪ್ರಭು ಚೈತನ್ಯರನ್ನು ಆರಾಧಿಸುವುದರಿಂದ ಅವರು ಉನ್ನತ ಕಾರ್ಯಚಟುವಟಿಕೆಗಳನ್ನು ಆಚರಿಸಬಹುದು ಹಾಗೂ ಭಗವಂತನನ್ನು ತೃಪ್ತನಾಗಿಸುವ ಅತ್ಯುನ್ನತ ಧಾರ್ಮಿಕ ಉದ್ದೇಶವನ್ನು ಪೂರ್ಣಗೊಳಿಸಬಹುದು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಒಂದು ಪ್ಯಾರ ಇದೆ, ಓದಿ. ಓದ್ತೇನೆ ಮಾತಾಜಿ. ಪ್ರಭು ಚೈತನ್ಯರ ಪ್ರಸಿದ್ಧ ಶಿಷ್ಯರೊಬ್ಬರು ಶ್ರೀಲ ಸಾರ್ವಭೌಮ ಭಟ್ಟಾಚಾರ್ಯರು ನುಡಿದಂತೆ ಅಲೌಕಿಕ ದಿವ್ಯ ಭಕ್ತಿ ಸೇವಾ ತತ್ವವು ಕಳೆದು ಹೋದುದರಿಂದ ಶ್ರೀಕೃಷ್ಣ ಚೈತನ್ಯರು ಆ ಭಕ್ತಿ ವಿಧಾನವನ್ನು ಮತ್ತೆ ಹರಡಲೋಸುಗ ಅವತರಿಸಿ ಬಂದಿದ್ದಾರೆ. ಕೃಷ್ಣ ಪ್ರೇಮವನ್ನು ವಿತರಿಸುವ ದಯಾಮಯರು ಅವರು. ಪ್ರತಿಯೊಬ್ಬನು ಕಮಲ ಪುಷ್ಪಕ್ಕೆ
ಜೇಂಕರಿಸುವ ದುಂಬಿಗಳು ಆಕರ್ಷಿತವಾಗುವಂತೆ ಚೈತನ್ಯರ ಪಾದ ಕಮಲಗಳಿಗೆ ಹೆಚ್ಚು ಹೆಚ್ಚು ಆಕರ್ಷಿತರಾಗಬೇಕು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಕೃಷ್ಣ ನಾಮವನ್ನು ಸತತ ಹಾಡುವ ಪರಮಪ್ರಭುವಿನ ಅವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಬುದ್ಧಿವಂತರು ಮಂತ್ರ ಪಠಣವನ್ನು ಮಾಡ್ತಾರೆ. ಆತನ ಶರೀರ ಕಪ್ಪು ಅಲ್ಲದಿದ್ರೂ ಆತ ಸ್ವಯಂ ಕೃಷ್ಣನೇ. ಮತ್ತೆ ಆತನ ಸಹಚರರು, ಸೇವಕರು, ಅಸ್ತಾಸ್ತ್ರಗಳು ಹಾಗೂ ಅಂತರಂಗದ ಜೊತೆಗಾರರೊಂದಿಗೆ ಇರುತ್ತಾನೆ. ಭಾವಾರ್ಥದಲ್ಲಿ ಈ ಶ್ಲೋಕ ಮದ್ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕ ಇದು. ಶೀಲಜೀವ ಗೋಸ್ವಾಮಿಯವರು ಭಾಗವತ ಗ್ರಂಥ ಕುರಿತಂತೆ ಕ್ರಮ ಸಂದರ್ಭ ಎಂಬ ವ್ಯಾಖ್ಯಾನವನ್ನು ಇಲ್ಲಿ ರಚಿಸಿದ್ದಾರೆ. ಇವರು ಏನ್ ತಿಳಿಸಿದ್ರು ಅಂದ್ರೆ, ಪ್ರಭು ಕೃಷ್ಣ ಬಂಗಾರ ಬಣ್ಣ ಛಾಯೆಯಿಂದ ಕಾಣಿಸಿಕೊಳ್ತಾನೆ. ಆ ಚಿನ್ನದ ಪ್ರಭು ಕೃಷ್ಣನೇ ಪ್ರಭು ಚೈತನ್ಯರು ಅವರೇ. ಈ ಯುಗದಲ್ಲಿ ಅವರು ಎಲ್ಲಾ ಪ್ರಜ್ಞಾವಂತರಗಳಿಂದ ಕೂಡ ಅವರು ಪೂಜಿಸಲ್ಪಡ್ತಾರೆ. ಮತ್ತೆ ಇದನ್ನು ಶ್ರೀಮದ್ ಭಾಗವತದಲ್ಲಿ ಗರ್ಗ ಋಷಿವರ್ಯರು ಅವರು ಕೂಡ ಇದನ್ನು ಸ್ಪಷ್ಟ ಮಾಡಿ ನುಡಿದಿದ್ದಾರೆ. ಮಗು ಕೃಷ್ಣ ಕಪ್ಪು ಬಣ್ಣದವನಾಗಿದ್ರು ಇತರ 3 ಬಣ್ಣದ ಛಾಯೆಗಳಲ್ಲಿ ಶ್ರೀಕೃಷ್ಣ ಆವಿರ್ಭವಿಸುತ್ತಾನೆ: ಕೆಂಪು, ಬಿಳಿ ಮತ್ತು ಹಳದಿ. ಕೃಷ್ಣ ಸತ್ಯ ಮತ್ತೆ ತ್ರೇತಾ ಯುಗದಲ್ಲಿ ಕ್ರಮವಾಗಿ ಅವನು ಬಿಳಿ ಮತ್ತೆ ಕೆಂಪು ಬಣ್ಣದಲ್ಲಿ, ಹಾಗೆ ಉಳಿದ ಹಳದಿ ಬಣ್ಣ ಅಂತ ಹೇಳಿದ್ರೆ ಅದು ಕಲಿಯುಗದಲ್ಲಿ ಬಂದದವನು ಗೌರಹರಿ ಅಂತ ಹೇಳಿ ಪ್ರಖ್ಯಾತನಾಗಿ ಪ್ರಭು ಚೈತನ್ಯರಾಗಿ ಆವಿರ್ಭವಿಸುವವರೆಗೆ ಅವನು ಪ್ರದರ್ಶಿಸಲಿಲ್ಲ. ಶೀಲಜೀವ ಗೋಸ್ವಾಮಿ ಅದನ್ನು ವಿವರಿಸ್ತಾರೆ. ಏನು ಕೃಷ್ಣ ವರ್ಣಂ ಎಂದರೆ ಶ್ರೀ ಕೃಷ್ಣ ಚೈತನ್ಯರೆಂದೇ ಅರ್ಥ. ಕೃಷ್ಣ ವರ್ಣ ಮತ್ತು ಕೃಷ್ಣ ಚೈತನ್ಯ ಎರಡು ಕೂಡ ಸಮಾನ ಪದಗಳು. ಕೃಷ್ಣನೆಂಬುವ ಹೆಸರು ಪ್ರಭು ಕೃಷ್ಣ ಮತ್ತೆ ಪ್ರಭು ಕೃಷ್ಣ ಚೈತನ್ಯ ಈ ಎರಡರ ಜೊತೆಗೆ ಅದು ಮೂಡಿ ಬರ್ತದೆ. ಚೈತನ್ಯ ಮಹಾಪ್ರಭುಗಳು ಪರಮಪ್ರಭು ಪುರುಷನೇ. ಹಾಗೂ ಅವರು ಯಾವಾಗ್ಲೂ ಸದಾ ಕೃಷ್ಣನ ಬಣ್ಣನೆಯಲ್ಲಿ ಅವರ ವಿವರಣೆಯನ್ನು ವಿವರಿಸುವುದ್ರಲ್ಲೇ ಅವರು ತೊಡಗಿರುತ್ತಾರೆ. ಹಾಗೂ ಕೃಷ್ಣ ನಾಮ ರೂಪಗಳನ್ನು ನೆನಪು ಮಾಡಿಕೊಳ್ತಾ ನಾಮ ಪಠಣಗೈಯುತ್ತಾ ಅಲೌಕಿಕವಾದ ಅತ್ಯಾನಂದವನ್ನು ಚೈತನ್ಯ ಮಹಾಪ್ರಭುಗಳು ಅನುಭವಿಸ್ತಾರೆ. ಭಗವಾನ್ ಶ್ರೀಕೃಷ್ಣ ಸ್ವಯಂ ಪ್ರಭು ಚೈತನ್ಯರಾಗಿ ಅತ್ಯುನ್ನತವಾದ ಸಂದೇಶವನ್ನು ಬೋಧಿಸಲಿಕ್ಕೋಸ್ಕರ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಪ್ರಭು ಚೈತನ್ಯರು ಸದಾ ಕೃಷ್ಣನ ಪವಿತ್ರ ನಾಮವನ್ನು ಪಠಣ ಮಾಡ್ತಾ ಇರ್ತಾರೆ. ಹಾಗೂ ಆ ಮಂತ್ರವನ್ನು ಸಹ ಅವರು ವಿವರಿಸ್ತಾರೆ. ಏಕೆಂದ್ರೆ ಚೈತನ್ಯರೇ ಕೃಷ್ಣರಾಗಿರುವ ಪ್ರಯುಕ್ತ ಯಾರು ಅವರನ್ನು ಸಂಪರ್ಕಿಸಿದ್ರು ಅವರು ಕೂಡಲೇ ತಾವಾಗಿ ಕೃಷ್ಣನ ಪವಿತ್ರ ನಾಮಾವಳಿ ಅದನ್ನು ಪಠಿಸ್ತಾ ಇರ್ತಾರೆ. ಮತ್ತೆ ಅದನ್ನು ವಿವರಿಸ್ತಾರೆ ಇತರರಿಗೆಲ್ಲರಿಗೆ. ಒಬ್ಬರಿಗೆ ಅಲೌಕಿಕ ಕೃಷ್ಣ ಪ್ರಜ್ಞೆಯನ್ನು ಮನದೊಳಗೆ ಒಕ್ಕಿಸ್ತಾರೆ. ಹಾಗೆ ಪಠಿಸುವಾತ ಹಾಗೆಯೇ ಅಲೌಕಿಕ ಆನಂದದಲ್ಲಿ ಅವನು ಲೀನವಾಗ್ತಾನೆ. ಅದರಿಂದಾಗಿ ಎಲ್ಲಾ ವಿಧದಲ್ಲಿಯೂ ಇಲ್ಲವೇ ವ್ಯಕ್ತಿತ್ವದಿಂದ ಅಥವಾ ಶಬ್ದದಿಂದ ಚೈತನ್ಯರು ಎಲ್ಲರ ಸಮ್ಮುಖದಲ್ಲಿ ಕೃಷ್ಣನಾಗಿ ಕಾಣಿಸಿಕೊಳ್ತಾರೆ. ಕೇವಲ ಒಮ್ಮೆ ಪ್ರಭು ಚೈತನ್ಯರನ್ನು ನೋಡಿದ್ರೆ ಸಾಕು, ತಕ್ಷಣವೇ ಪ್ರಭು ಕೃಷ್ಣನನ್ನು ನೆನಪಿಸಿಕೊಳ್ತಾರೆ. ಆದ್ರಿಂದ ಆತನನ್ನು ಚೈತನ್ಯ ಮಹಾಪ್ರಭುಗಳನ್ನು ವಿಷ್ಣು ತತ್ವ ಅಂತ ಹೇಳಿ ಒಪ್ಪಿಕೊಳ್ಬೇಕು. ಬೇರೆ ಮಾತಲ್ಲಿ ಹೇಳುದಾದ್ರೆ ಪ್ರಭು ಚೈತನ್ಯರು ಸ್ವಯಂ ಭಗವಂತ ಕೃಷ್ಣನೇ. ಸಾಂಗೋಪಾಂಗ ಶಾಸ್ತ್ರ ಅಂಗಸ್ತ್ರ ಸಂಗೋಪಾಂಗ ಅಸ್ತ್ರ ಪಾರ್ಷದಂ ಸೂಚಿಸುವಂತೆ ಪ್ರಭು ಚೈತನ್ಯ ರೇ ಪ್ರಭು ಕೃಷ್ಣ. ಆತನ ಶರೀರ ಯಾವಾಗ್ಲೂ ಶ್ರೀಗಂಧದ ಒಡವೆಗಳಿಂದ ಮತ್ತೆ ಶ್ರೀಗಂಧದ ಲೇಪನದಿಂದ ಅಲಂಕೃತವಾಗಿರ್ತದೆ. ಅತ್ಯುತ್ಕೃಷ್ಟ ಸೌಂದರ್ಯ. ಅವರು ಕಲಿಯುಗದಲ್ಲಿ ಎಲ್ಲಾ ಜನರನ್ನು ಕೂಡ ಅವರು ಜಯಿಸ್ತಾರೆ. ಇಲ್ಲಿ ಇತರ ಅವತಾರಗಳಲ್ಲಿ ಪ್ರಭು ದೈತ್ಯರನ್ನು ನಿಗ್ರಹಿಸಲು ಮತ್ತೆ ಕೆಲವು ಶಸ್ತ್ರಾಸ್ತ್ರಗಳನ್ನೆಲ್ಲ ಬಳಸಿದ್ರು. ಆದ್ರೆ ಈ ಯುಗದಲ್ಲಿ ಭಗವಂತ ಚೈತನ್ಯ ರೂಪದಲ್ಲಿ, ಮಹಾಪ್ರಭುವಿನ ರೂಪದಲ್ಲಿ ಅವರು ತನ್ನ ಸಂಪೂರ್ಣ ಆಕರ್ಷಕ ರೂಪದಿಂದ ಎಲ್ಲರನ್ನು ಜಯಿಸ್ತಾರೆ. ಶೀಲಜೀವ ಗೋಸ್ವಾಮಿಯವರು ವಿವರಿಸುತ್ತಾ ದೈತ್ಯರನ್ನು ನಿಗ್ರಹಿಸಲು ಅವರ ಚೈತನ್ಯರ ಸೌಂದರ್ಯವೇ ಅವರ ಒಂದು ಅಸ್ತ್ರ ಅಂತೆ ಅಥವಾ ಆಯುಧವೆಂದು ವಿವರಿಸ್ತಾರೆ. ಅಲ್ಲಿ ಅವರು ಸಂಪೂರ್ಣ ಸುಂದರರಾದ್ದರಿಂದ ಎಲ್ಲಾ ದೇವತೆಗಳು ಕೂಡ ಚೈತನ್ಯರೊಂದಿಗೆ ಜೊತೆಗಾರರಾಗಿ ಇರ್ತಾರೆ. ಮತ್ತೆ ಅವರ ಕಾರ್ಯ ಚಟುವಟಿಕೆ ಅಸಾಮಾನ್ಯ. ಒಡನಾಡಿಗಳು ಕೂಡ ಅದ್ಭುತರಾದವರೇ.
ನಾಮ ಸಂಕೀರ್ತನ ಚಳವಳಿಯನ್ನು ಪ್ರಸಾರ ಮಾಡಿದಾಗ ಅವರು ಅನೇಕ ಮಹಾ ವಿದ್ವಾಂಸ ಆಚಾರ್ಯರನ್ನು ಅವರೆಡೆಗೆ ಆಕರ್ಷಿಸ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಬಂಗಾಳ ಮತ್ತೆ ಒರಿಸ್ಸಾಗಳಲ್ಲಿ ಮಹಾಮೇಧಾವಿಗಳನ್ನು, ಆಚಾರ್ಯ ಪುರುಷರನ್ನು ಅವರ ಎಡೆಗೆ ಅವರು ಸೆಳೀತಾರೆ. ಪ್ರಭು ಚೈತನ್ಯರು ಯಾವಾಗ್ಲೂ ಅವರ ಜೊತೆಗಿದ್ದ ತುಂಬಾ ನಿಕಟ ಅನುವರ್ತಿಗಳು ಅಂದ್ರೆ ಪ್ರಭು ನಿತ್ಯಾನಂದ, ಅದ್ವೈತ, ಗದಾಧರ, ಶ್ರೀವಾಸ ಇವರು ಯಾವಾಗ್ಲೂ ಇರುವವರು. ಶೀಲ ಜೀವ ಗೋಸ್ವಾಮಿ ಅವರು ವೇದ ಸಾಹಿತ್ಯದಿಂದ ಒಂದು ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ. ಈ ಶ್ಲೋಕ ನುಡಿಯುವಂತೆ ಯಜ್ಞ ಯಾಗಾದಿಗಳು ಅಥವಾ ತಿಥಿ ವ್ರತ ಯಾವುದೇ ಉತ್ಸವ ಅಥವಾ ಬಾಹ್ಯ ಆಡಂಬರದ ಆಚರಣೆಗಳ ಅಗತ್ಯ ಇಲ್ಲ. ಗೋಸ್ವಾಮಿಯವರು ಮುಂದುವರಿದು ವ್ಯಾಖ್ಯಾನಿಸ್ತಾರೆ, ಹೊರಗಿನ ಆಡಂಬರ ಪ್ರದರ್ಶನ ಅಂತವುದರಲ್ಲಿ ಮೊದಲಾದವುಗಳಿಂದ ಪ್ರವೃತ್ತರಾಗುವ ಬದಲು ಎಲ್ಲಾ ಜಾತಿ, ವರ್ಣ, ಪಂಗಡಗಳಿಗೆ ಸೇರಿದ ಜನರು ಒಟ್ಟಾಗಿ ಒಟ್ಟಾಗಿ ಕೂಡಿ ಆಮೇಲೆ ಈ ಪ್ರಭು ಚೈತನ್ಯರನ್ನು ಆರಂಭಿಸಲು ಹರೇ ಕೃಷ್ಣ ಮಂತ್ರವನ್ನು ಪಠಿಸಬಹುದು. ಕೃಷ್ಣವರ್ಣ ಕೃಷ್ಣಂ ಸೂಚಿಸುವಂತೆ ಕೃಷ್ಣ ಹೆಸರಿಗೆ ಪ್ರಾಮುಖ್ಯವನ್ನು ನೀಡಬೇಕು. ಪ್ರಭು ಚೈತನ್ಯರು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಿದ್ರು. ಆಮೇಲೆ ಅವರು ಅದನ್ನು ಕೃಷ್ಣ ನಾಮವನ್ನು ಪಠನೆ ಮಾಡಿದ್ರು. ಮತ್ತೆ ಪ್ರಭು ಚೈತನ್ಯರು ಅವರನ್ನು ಪ್ರತಿಯೊಬ್ಬರು ಕೂಡ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಮಹಾಮಂತ್ರವನ್ನು ಪಠಿಸಬೇಕು ಅಂತ ಹೇಳಿದರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇಳಿ, ಎಲ್ಲರೂ ಒಟ್ಟಿಗೆ ಹೇಳ್ಬೇಕು ಅಂತ ಹೇಳಿದ್ದಾರೆ. ಸಾಮೂಹಿಕವಾಗಿ ಹೇಳಿ ಎಲ್ಲರೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚರ್ಚುಗಳು, ದೇವಸ್ಥಾನ ಅಥವಾ ಮಸೀದಿಗಳಲ್ಲಿ ಪೂಜೆಯನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏಕೆಂದ್ರೆ ಜನರು ಅದರಲ್ಲಿ ಆಸಕ್ತಿಯನ್ನೇ ಕಳೆದುಕೊಳ್ತಾರೆ. ಆದ್ರೆ ಎಲ್ಲೇ ಆಗಲಿ ಜನರು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಲು ಸಾಧ್ಯವಿದೆ. ಹೀಗೆ ಪ್ರಭು ಚೈತನ್ಯರನ್ನು ಆರಾಧಿಸುವುದರಿಂದ ಅವರ ಉನ್ನತ ಕಾರ್ಯ ಚಟುವಟಿಕೆಗಳನ್ನು ಕೂಡ ನಾವು ಆಚರಿಸಬಹುದು. ಭಗವಂತನನ್ನು ತೃಪ್ತನಾಗಿಸುವ ಅತ್ಯುನ್ನತ ಧಾರ್ಮಿಕ ಉದ್ದೇಶವನ್ನು ಪೂರ್ಣಗೊಳಿಸಲೂಬಹುದು. ಪ್ರಭು ಚೈತನ್ಯರ ಪ್ರಸಿದ್ಧ ಶಿಷ್ಯರೊಬ್ಬರು ಶೀಲ ಸೌರಭೌಮ ಭಟ್ಟಾಚಾರ್ಯರು. ಅವರು ಹೇಳ್ತಾರೆ, ಅವರು ನುಡಿದಂತೆ ಅಲೌಕಿಕ ದಿವ್ಯ ಭಕ್ತಿ ಸೇವಾ ತತ್ವವು ಕಳೆದು ಹೋದುದರಿಂದ ಶ್ರೀ ಕೃಷ್ಣ ಚೈತನ್ಯರು ಆ ಭಕ್ತಿ ವಿಧಾನವನ್ನು ಮತ್ತೆ ಹರಡ್ಲಿಕ್ಕೋಸ್ಕರ ಅವರು ಅವತರಿಸಿ ಬಂದಿದ್ದಾರೆ. ಈ ಕೃಷ್ಣ ಪ್ರೇಮವನ್ನು ವಿತರಿಸುವಂತಹ ದಯಾಮಯರು ಅವರು ಆಗಿದ್ದಾರೆ. ಪ್ರತಿಯೊಬ್ಬನು ಕಮಲ ಪುಷ್ಪಕ್ಕೆ ಜೇಂಕರಿಸುವಂತಹ ದುಂಬಿಗಳಾಗಿ ಆಕರ್ಷಿತವಾಗ್ತಾರೆ. ಚೈತನ್ಯರ ಆ ಪಾದ ಕಮಲಗಳಿಗೆ ನಾವೆಲ್ಲ ಹೆಚ್ಚು ಹೆಚ್ಚು ಆಕರ್ಷಿತರಾಗಬೇಕು. ಹರೇ ಕೃಷ್ಣ. ಶ್ಲೋಕ 53. सुनाबाही एई सब चैतन्य महिमा, एई श्लोके कहे तानर महिमा रसीमा. शुभबाई यही सब चैतन्य महिमा, यही श्लोके कहे तानर महिमा रसीमा. गायत्री यार माताजी ओदी. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ಶೂನಾಬಾಯಿ ಏಹಿ ಸಭ ಚೈತನ್ಯ ಮಹಿಮಾ, ಏಹಿ ಶ್ಲೋಕಿ ಕಾಹೇ ತಾಹೇರ ಮಹಿಮಾ ರಸೀಮಾ. ಶುನಾ ದಯವಿಟ್ಟು ಆಲಿಸಿರಿ. ಬಾಯಿ ಓ ಸೋದರರೇ, ಏಹಿ ಇದು, ಸಭಾ ಎಲ್ಲವೂ, ಚೈತನ್ಯ ಮಹಾಪ್ರಭುವಿನ ಮಹಿಮೆಗಳನ್ನು, ಏಹಿ ಇದು, ಶ್ಲೋಕವು ಕಹೆ ಹೇಳುತ್ತದೆ, ತಾಹೇರ ಅವರ ಮಹಿಮೆಗಳನ್ನು, ಸೀಮಾ ಮಿತಿಯನ್ನು. ಅನುವಾದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಸೋದರರೇ, ಪ್ರಭು ಚೈತನ್ಯರ ಈ ಎಲ್ಲಾ ವೈಭವಗಳನ್ನು ದಯಮಾಡಿ ಆಲಿಸಿರಿ. ಈ ಶ್ಲೋಕವು ಅವರ ಚಟುವಟಿಕೆ, ಗುಣ, ವಿಶೇಷಗಳನ್ನು ಸ್ಪಷ್ಟವಾಗಿ ಸಾರವತ್ತಾಗಿ ತಿಳಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಸೋದರರೇ, ಪ್ರಭು ಚೈತನ್ಯರು ಈ ಎಲ್ಲಾ ವೈಭವಗಳನ್ನು ದಯಮಾಡಿ
ಅವರ ಎಲ್ಲಾ ವೈಭವಗಳನ್ನು ಕೇಳ್ಬೇಕು ನಾವು. ಮತ್ತೆ ಈ ಶ್ಲೋಕ ಅವರ ಚಟುವಟಿಕೆ ಗುಣ ವಿಶೇಷಗಳನ್ನೆಲ್ಲ ಸ್ಪಷ್ಟವಾಗಿ ಸಾರವತ್ತವಾಗಿ ತಿಳಿಸ್ತದೆ ಅಂತ ಹೇಳ್ತಾರೆ. ಶ್ಲೋಕ 54. ಕೃಷ್ಣ ಈ ವರ್ಣ ಸದಾಯಾಂತರ ಮುಖಿ ಅಥವಾ ಕೃಷ್ಣ ಕೀರ್ತಿ ಹೋ ವರ್ಣೆ ನಿಜ ಸುಖಿ. ಕೃಷ್ಣ ಏಯಿತು ಈ ವರ್ಣ ಸದಾಯಾಂತರ ಮುಖೆ ಅಥವಾ ಕೃಷ್ಣ ಕೀರ್ತಿಗೆ ಹೋ ವರ್ಣೆ ನಿಜ ಸುಖೆ. ಗೀತಾ ಅರ್ಕೋಡಿಕಲ್ ಮಾತಾಜಿ. ಕೃಷ್ಣ ಏಯಿದು ಈ ವರ್ಣ ಸದಾಯಾಂತರ ಮುಖೆ ಅಥವಾ ಕೃಷ್ಣಕ್ಕೆ ತಾನು ವರ್ಣೆ ನಿಜ ಸುಖೆ. ಕೃಷ್ಣ ಏಯಿ ಈ ದುಯಿ ಎರಡು ವರ್ಣ ಅಕ್ಷರಗಳು ಸದಾ ಯಾವಾಗಲೂ ಯಾಂದ್ರ ಯಾರ ಮುಖೆ ಬಾಯಲ್ಲಿ ಅಥವಾ ಕೃಷ್ಣಕ್ಕೆ ಪ್ರಭು ಕೃಷ್ಣನು ತಿನ್ಹೋ ಅವನು ವರ್ಣಿಸುವನು ನಿಜ ಸ್ವಯಂ ಅವನ ಸುಖದಲ್ಲಿ. ಅನುವಾದ: ಕೃಷ್ಣ ಎಂಬೆರಡು ಅಕ್ಷರಗಳು ಯಾವಾಗಲೂ ಆತನ ಬಾಯಲ್ಲಿವೆ ಅಥವಾ ಆತನು ಅವಿರತವಾಗಿ ಮಹಾ ಸಂತೋಷದಿಂದ ಕೃಷ್ಣನನ್ನು ವರ್ಣಿಸುತ್ತಾನೆ. ಹರೇ ಕೃಷ್ಣ. ಮತ್ತೆ ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಿ. ಕೃಷ್ಣ ಎಂಬ ಎರಡು ಅಕ್ಷರಗಳು ಯಾವಾಗಲೂ ಅವರ ಬಾಯಿಯಲ್ಲಿ ಇರ್ತದೆ ಅಂತ, ಅಥವಾ ಅದನ್ನು ಅವರು ಅವಿರತವಾಗಿ ಸಂತೋಷದಿಂದ ತುಂಬಾ ಸಂತೋಷದಿಂದ ಅದನ್ನು ಕೃಷ್ಣನನ್ನು ಅವರು ವರ್ಣಿಸುತ್ತಾರೆ. ಶ್ಲೋಕ 5. ಕೃಷ್ಣ ವರ್ಣ ಶಬ್ದೇರ ಅರ್ಥ ದುಯಿತ ಪ್ರಮಾಣ ಕೃಷ್ಣ ವಿನು ತಂಜರ ಮುಖಿ ನಹಿತ್ ಆಯಿ ಸೆ ಅನ. ಕೃಷ್ಣ ವರ್ಣ ಶಬ್ದೇರ ಅರ್ಥ ದುಯಿತ ಪ್ರಮಾಣ ಕೃಷ್ಣ ವಿನು ತಂಜರ ಮುಖೆ ನಾಯಿ ಆಯಿ ಸೆ ಅನ. ದೀನಾ ಮಾತಾಜಿ. ಹರೇ ಕೃಷ್ಣ. ಕೃಷ್ಣವರ್ಣ ಶಬ್ದೇರ ಅರ್ಥ ದುಯಿತ ಪ್ರಮಾಣ ಕೃಷ್ಣ ವಿನು ತಾಂಡ್ರ ಮುಖೆ ನಾಹಿ ಆಯಿಸೆ ಆನ. ಕೃಷ್ಣವರ್ಣ ಶಬ್ದೇರ ಕೃಷ್ಣವರ್ಣ ಪದದ ಅರ್ಥವು ದುಯಿ ಎರಡು ತಾ ನಿಶ್ಚಿತವಾಗಿ ಪ್ರಮಾಣ ಉದಾಹರಣೆಗಳು ಕೃಷ್ಣ ವಿನು ಅದು ಹೊರತಾಗಿ ತಾಂಡ್ರ ಅವನ ಮುಖೆ ಬಾಯಿಯಲ್ಲಿ ನಾಹಿ ಆಯಿಸೆ ಬರುವುದಾಗದು ಆನ ಇತರೆ ಇನ್ನೇನು. ಅನುವಾದ: ಶಿಲಪ್ರಭುಪಾದವರಿಗೆ ಜಯವಾಗಲಿ. ಇವೆರಡು ಕೃಷ್ಣವರ್ಣ ಪದದ ಎರಡು ಅರ್ಥಗಳು. ಕೃಷ್ಣ ಹೊರತಾಗಿ ಇನ್ನೇನು ಅವರ ಬಾಯಿಂದ ಬಾರದು. ಹರೇ ಕೃಷ್ಣ. ಧನ್ಯವಾದಗಳು. ನೋಡಿ, ಅವರ ಬಾಯಿಂದ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯ. ಈ ಕೃಷ್ಣ ವರ್ಣ ಪದದ ಎರಡು ಅರ್ಥಗಳು ಅವರ ಬಾಯಿಯಲ್ಲಿ ಯಾವಾಗ್ಲೂ ಕೃಷ್ಣ ಅಂತ ಹೇಳಿ ಹೊರತಾಗಿ ಬೇರೆ ಏನು ಬರುವುದಿಲ್ಲ, ಅವರ ಬಾಯಿಂದ ಬಾರದು. ಹಿಹಿತಾಂಜರೆ ಬಲೆ ಯದಿ ಕೃಷ್ಣ ವರಣ ಆರ ವಿಶೇಷಣೆ ತರ ಕರೆ ನಿವಾರಣ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 56. ಕೇಯಾತಾಜರೆ ಬಲೆ ಯದಿ ಕೃಷ್ಣ ವರಣ ಆರ ವಿಶೇಷಣೆ ತಾರ ಕರೆ ನಿವಾರಣ. ಕೇಹ ಇನ್ನಾರು ತಾಜ್ರೆ ಅವನಿಗೆ ಬಲೆ ದೋಷ ರೂಪಿಸುತ್ತಾರೆ. ಯದಿ ಹೀಗಿದ್ದರೆ ಕೃಷ್ಣ ಕಪ್ಪನೆಯ ವರಣ ಬಣ್ಣವು ಆರ ಇತರ ವಿಶೇಷಣೆ ವಿಶೇಷತಃ ತಾರ ಅದರ ಕರೆ ಮಾಡುವನು ನಿವಾರಣ ತಡೆಯುವಿಕೆ. ಅನುವಾದ: ಯಾರಾದರೂ ಆತನನ್ನು ಕಪ್ಪು ಬಣ್ಣದ ಛಾಯೆಯವನೆಂದು ವರ್ಣಿಸಲೆತ್ನಿಸಿದರೆ ಅನಂತರದ ಗುಣವಿಶೇಷವು ತ್ವಿಷಾ ಆ ಕೃಷ್ಣಂ ಕೂಡಲೇ ಅವನನ್ನು ತಡೆ ಹಿಡಿಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ
ಯಾರಾದರೂ ಆತನನ್ನು ಕಪ್ಪು ಬಣ್ಣದ ಛಾಯೆಯವನೆಂದು ವರ್ಣಿಸಲು ಯತ್ನಿಸಿದರೆ ಆನಂತರ ಗುಣ ವಿಶೇಷವು ತ್ವಿಷ ಆ ಕೃಷ್ಣಂ ಅಂತೇಳಿ ಅದು ಕೂಡಲೇ ಅವನನ್ನು ತಡೆ ಹಿಡಿಯುತ್ತದೆ. ಆತನನ್ನು ಕಪ್ಪು ಬಣ್ಣದ ಛಾಯೆಯವನು ಅಂತೇಳಿ ವರ್ಣಿಸಲು ಯತ್ನಿಸಿದ್ರೆ ಕೂಡಲೇ ಗುಣ ವಿಶೇಷವು ತ್ವಿಷ ಆ ಕೃಷ್ಣಂ ಅಂತ ಅವನನ್ನು ತಡೆ ಹಿಡಿಯುತ್ತದೆ. ದೇಹಿ ಶ್ಲೋಕ 57. ದೇಹ ಕಾಂತಯಾತೆ ಹೋ ಅಕೃಷ್ಣವರಣ ಅಕೃಷ್ಣವರಣೆ ಕಹೆ ಪಿತವರಣ. ದೇಹ ಕಾಂತೆ ಹಯಾತೆ ಕೃಷ್ಣವರಣ ಆ ಕೃಷ್ಣ ಹೇ ಪೀತಾವರಣ. ಮಂಗಳ ಮಾತಾಜಿ, ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದೇಹ ಕಾಂತೆ ಓದಿ 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 ಮಾತಾಜಿ. ಹಾಯಾತೆ ತೆಗ್ನೋ ಹೋ ಆ ಕೃಷ್ಣ ವರ್ಣ ಕಾಯೇ ಪೀತ ವರ್ಣ. ದೇಹ ಕಾಂತೆ ಶರೀರ ಕಾಂತಿಯ ಆಯ ಇದೆ. ತೆಗ್ನೆ ಹೋ ಅವನು ಆ ಕೃಷ್ಣ ಕಪ್ಪಲ್ಲದ ವರ್ಣ ಬಣ್ಣವು ಆ ಕೃಷ್ಣನ ವರ್ಣೆ ಕಪ್ಪಲ್ಲದ ಒಂದು ಬಣ್ಣದಿಂದ ತಾಹೆ ಅಂದರೆ ಅರ್ಥ, ಪಿತ ಅಂದ್ರೆ ಹಳದಿ, ವರ್ಣ ಅಂದ್ರೆ ಬಣ್ಣ. ಅನುವಾದ: ಆತನು ವರ್ಣಛಾಯೆಯು ಖಂಡಿತವಾಗಿಯೂ ಕಪ್ಪಲ್ಲದಿದ್ದರಿಂದ ಆತನ ಬಣ್ಣವು ಹಳದಿ ಎಂಬುದಾಗಿ ಸೂಚಿಸುತ್ತದೆ. ಶಿಲ ಪ್ರಭುಪಾದದಿಂದ ಶಿಲ ಪ್ರಭುಪಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವನ ಬಣ್ಣ ಖಂಡಿತವಾಗಿ ಕೂಡ ಚೈತನ್ಯ ಮಹಾಪ್ರಭುಗಳ ಬಣ್ಣ ಕಪ್ಪು ಅಲ್ಲ. ಅವರು ಕಪ್ಪಲ್ಲದರಿಂದ ಅವರ ಬಣ್ಣ ಹಳದಿ ಬಣ್ಣದು ಅಂತ ಹೇಳಿ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಶ್ಲೋಕ ನೀವ್ ಹೇಳಿ ಮಾತಾಜಿ. ಯಾರು ಹೇಳ್ತೀರಿ? ಮೂಮಾ ಕುಲಕರ್ಣಿಯ ಯಾರು? ಇದೇನೋ ಇದು ಶೀಲಾನು ಗೋಸ್ವಾಮಿಯವರ ಸ್ತವಮಾನದಿಂದ ಇದೆ. ಅಲ್ಲ ಇದ್ರ ತರ ವಿದ್ವಾಂಸ ಸ್ಫುಟಂ ಅಭಿಯಜಂತೆ ದುತಿಭ್ರಾತ್ ಅಕೃಷ್ಣಾಂಗಂ ಕೃಷ್ಣಮಕ ವಿಧಿ ಉತ್ಕೀರ್ತನಮಯ ಉಪಾಸ್ಯಂ ಚ ಪ್ರಾಹುರ್ಯಂ ಅಖಿಲ ಚತುರ್ಥಾಶ್ರಮಾಜುಷಾಂ ಸದೇವಾಶ್ಚೈತನ್ಯ ಕೃತಿ ಅತಿತರಾಮ್ನಾ ಕೃಪಯತೋ. ವಿದ್ವಾಂಸ ಸ್ಫುಟಂ ಅಭಿಯಜಂತೆ ಕೃಷ್ಣಂ ಕೃಷ್ಣಂ ಮಕ ಉಪಾಸ್ಯಂ ಚ ಪ್ರಾಹುರ್ಯಂ ಅಖಿಲ ಚತುರ್ಥಾಶ್ರಮಾಜುಷಾಂ ಅತಿತಾರಾಮ್ನಾ ಕೃಪಯತು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಲೌ ಯಂ ವಿದ್ವಾಂಸ ಸ್ಫುಟಂ ಅಭಿಯಜಂತಿ ದ್ಯುತಿಭರಾತ್ ಅಕೃಷ್ಯಂಗಂ ಕೃಷ್ಣಮುಖ ವಿಧಿಭಿರುತ್ಕೀರ್ತನಂ ಮಯೈಃ ಉಪಾಸ್ಯಂ ಚ ಪ್ರಾಹುರ್ಯಂ ಅಖಿಲ ಚತುರ್ಥಾಶ್ರಮಾಜುಷಾಂ ಸಾ ದೇವೇ ಚೈತನ್ಯ ಕೃತಿರ್ ಅತಿತರಾಂ ನ ಕೃಪಾಯತು. ಕಲಿಯುಗದಲ್ಲಿ ಎಂ ಅವನಿಂದ ವಿದ್ವಾಂಸರ ಸ್ಪಷ್ಟವಾಗಿ ಪ್ರಕಟವಾಯಿತು. ಅಭಿಯಜಂತೆ ಆರಾಧನೆ, ದ್ಯುತಿಭರಾತ್ ವಿಪುಲವಾಗಿರುವ ದೇಹ ಕಾಂತಿಯಿಂದಾಗಿ, ಆ ಕೃಷ್ಣ ಅಂಗಂ ಯಾರ ಶರೀರ ಕಪ್ಪಗಿಲ್ಲವೋ, ಕೃಷ್ಣಂ ಪ್ರಭು ಕೃಷ್ಣನು, ಮುಖ ವಿಧಿಭಿಹಿ ಯಜ್ಞ ಯಾಗಾದಿಗಳ ಆಚರಣೆಯಿಂದ, ಉತ್ಕೀರ್ತನ ಮಯೈಹಿ ಪವಿತ್ರ ನಾಮದ ಗಟ್ಟಿಯಾದ ಪಠಣವಿರುವ, ಉಪಾಸ್ಯಂ ಆರಾಧನಾರ್ಹ ವಸ್ತು, ಚ ಮತ್ತು ಪ್ರಾಹುಹು ಅವರು ನುಡಿದರು, ಎಂ ಯಾರ, ಅಖಿಲ ಎಲ್ಲ, ಚತುರ್ಥ ಆಶ್ರಮ ಜುಷಾಂ ಯಾರು ಬದುಕಿನ ಚತುರ್ಥ ಆಶ್ರಮದಲ್ಲಿರುವರೋ ಅಂತಹವರ ಸನ್ಯಾಸದ, ಸಹ ಅವನು, ದೇವ ಪರಮಪ್ರಭುವಿನ, ಚೈತನ್ಯ ಆಕೃತಿ ಚೈತನ್ಯ ಮಹಾಪ್ರಭು ರೂಪವುಳ್ಳ,
ಅತಿತರಾಂ ಹೆಚ್ಚಾಗಿ ನಹ ನಮಗೆ ಕೃಪಯತು ಆತನು ಕೃಪೆ ದೋರಲಿ. ಅನುವಾದ: ಸಾಮೂಹಿಕವಾಗಿ ಪವಿತ್ರವಾದ ಶ್ರೀಕೃಷ್ಣ ನಾಮ ಪಠಣದ ಯಜ್ಞ ಆಚರಿಸುವುದರ ಮೂಲಕ ಈ ಕಲಿಯುಗದಲ್ಲಿ ಪ್ರಭು ಕೃಷ್ಣನನ್ನು ವಿದ್ವಾಂಸರು ಆರಾಧಿಸುತ್ತಾರೆ. ಈಗ ಶ್ರೀಕೃಷ್ಣನು ಕಪ್ಪನೆಯ ಬಣ್ಣದವರಲ್ಲ, ಏಕೆಂದರೆ ಶ್ರೀಮತಿ ರಾಧಾರಾಣಿಯ ಭಾವೋತ್ಕರ್ಷಗಳಿಂದಾಗಿ ಶ್ರೀಕೃಷ್ಣನು ಈಗ ಕಪ್ಪು ಛಾಯೆ ಇರದವನಾಗಿದ್ದಾನೆ. ಯಾರು ತಮ್ಮ ಬದುಕಿನಲ್ಲಿ ಉನ್ನತ ಸ್ತರ ಆದ ಸನ್ಯಾಸವನ್ನು ಸಾಧಿಸುವರೋ ಅಂತಹ ಪರಮಹಂಸರಿಗೆ ಶ್ರೀಕೃಷ್ಣನೊಬ್ಬನೇ ಏಕಮಾತ್ರ ಆರಾಧ್ಯ ದೈವ. ಅಂತಹ ಪರಮಪ್ರಭು ಚೈತನ್ಯರು ನಮಗೆ ಅವರ ಮಹತ್ವದ ಅನಿಮಿತ್ತ ಕರುಣೆಯನ್ನು ತೋರಲಿ. ಭಾವಾರ್ಥ: ಈ ಶ್ಲೋಕವು ಶ್ರೀಲರೂಪ ಗೋಸ್ವಾಮಿಯರ ಸ್ತವಮಾಲಾದಿಂದಾಯ್ದು ದ್ವಿತೀಯ ಶ್ರೀ ಚೈತನ್ಯಾಷ್ಟಕ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನೋಡಿ, ಈ ಶ್ಲೋಕ ಶೀಲರೂಪ ಗೋಸ್ವಾಮಿಯವರ ಸ್ತವಮಾಲ ಎಂಬ ಅದರಿಂದ ಬಂತಹ ದ್ವಿತೀಯ ಶ್ರೀ ಚೈತನ್ಯಾಷ್ಟಕ ಅದರಿಂದ ಬಂದಿದೆ. ಇಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದ ಕಿ ಜೈ. ಸಾಮೂಹಿಕವಾಗಿ ಪವಿತ್ರವಾದ ಕೃಷ್ಣನಾಮ ಪಠಣ ಆ ಯಜ್ಞವನ್ನು ಆಚರಿಸುವುದರ ಮೂಲಕ ನಾವು ಕಲಿಯುಗದಲ್ಲಿ ಪ್ರಭು ಕೃಷ್ಣನನ್ನು ವಿದ್ವಾಂಸರು ಆರಾಧಿಸ್ತಾರೆ. ಈ ಕಲಿಯುಗದಲ್ಲಿ ಈಗ ಶ್ರೀಕೃಷ್ಣ ಇಲ್ಲಿ ಕಪ್ಪನೆಯ ಬಣ್ಣದವನು ಅಲ್ಲ. ಏಕೆ ಅಂತ ಹೇಳಿದ್ರೆ, ಇಲ್ಲಿ ಶ್ರೀಮತಿ ರಾಧಾರಾಣಿಯ ಭಾವೋತ್ಕರ್ಷ ಅವುಗಳಿಂದಾಗಿ ಶ್ರೀಕೃಷ್ಣ ಈಗ ಕಪ್ಪು ಬಣ್ಣ ಇರದವನು ಆಗಿರ್ತಾನೆ. ಹಾಗೆ ಯಾರು ತಮ್ಮ ಬದುಕಿನಲ್ಲಿ ಉನ್ನತ ಸ್ತರ ಆದ ಆ ಸನ್ಯಾಸವನ್ನು ಸಾಧಿಸಿರುವರೋ ಅಂತಹ ಪರಮಹಂಸ ಅವರಿಗೆ ಶ್ರೀಕೃಷ್ಣ ಅವನೊಬ್ಬನೇ ಏಕಮಾತ್ರ ಆರಾಧ್ಯ ದೈವ. ಅಂತಹ ಪರಮಪ್ರಭು ಚೈತನ್ಯರು ನಮಗೆ ಅವರ ಮಹತ್ವದ ಅನಿಮಿತವಾದ ಕರುಣೆಯನ್ನು ಅವರು ತೋರಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 50. ಪ್ರತ್ಯಕ್ಷ ಕಂಜಹರ ತಪ್ತ ಕಂಜನೇರ ದ್ಯುತಿ ಕಂಜಹರ ಚಟಾಯ ನಾಶಿ ಅಜ್ಞಾನ ತಮಸ್ತತಿ. ಸ್ಕ್ರೋಲ್ ಮಾಡಿ. ಒಂದ್ ನಿಮಿಷ ಮಾತಾಜಿ, ಸ್ಕ್ರೋಲ್ ಮಾಡ್ಬೇಕು. ಪ್ರತ್ಯಕ್ಷ ತಂಹರ ತಪ್ತ ಕಾಂಚನೇರ ದ್ಯುತಿ ಯಜ್ಞಹಾರ ಚಟಾಯ ನಾಶಿ ಅಜ್ಞಾನ ತಮಸ್ತತಿ. ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಹೇಳಿ. ಪ್ರತ್ಯಕ್ಷ ತಾಜಾಹಾರ ತಪ್ತ ಕಾಂಚನೇರ ದ್ಯುತಿ ಹಾಜಹಾರ ಛಟಾಯ ನಾಶೆ ಅಜ್ಞಾನ ತಮಸ್ತತಿ. ಹರೇ ಕೃಷ್ಣ ಮಾತಾಜಿ. ಓದ್ಲಿಯಾ? ಓದ್ಲಿ. ಪ್ರತ್ಯಕ್ಷ ವೈವಿಧ್ಯವಾದ ತಾಜಹಾರ ಅವರ ತಪ್ತ ಗರಗಿಸಿದ ಕಾಂಜನೇರ ಚಿನ್ನದ ದ್ಯುತಿ ಕಾಂತಿ ಯಾಜಹಾರ ಯಾರ ಜಠಾಯ ಕಾಂತಿಯಿಂದ ನಾಶ ಆಗುತ್ತದೆ. ಅಜ್ಞಾನ ಮೌಢ್ಯದ ತಮಸ್ತತಿ ಕತ್ತಲೆಯದೆಷ್ಟೋ ಆಗಿದೆಯೋ ಆ ತನಕ. ಅನುವಾದ ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾರಾದರೂ ಆತನ ಕಾಯಿಸಿದ ಬಂಗಾರದಂತಹ ಕಾಂತಿಯುಕ್ತ ಶರೀರ ಛಾಯೆಯನ್ನು ಮುಕ್ಕುಟವಾಗಿ ನೋಡಬಹುದೋ ಆ ಕಾಂತಿಯೇ ಮೌಢ್ಯದ ಕತ್ತಲನ್ನು ತೊಲಗಿಸುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಂದ ಜಯವಾಗಲಿ. ಯಾರಾದರೂ ಆತನ ಕಾಯ್ದ ಬಂಗಾರದಂತಹ ಆ ಕಾಂತಿಯುಕ್ತವಾದ ಶರೀರದ ಛಾಯೆಯ ಪರಿಸ್ಫುಟವಾಗಿ ನೋಡಬಹುದು, ಅವರು ಖಂಡಿತ ಆ ಕಾಂತಿಯ ಮೌಢ್ಯದಿಂದ ಅವರ ಆ ಕತ್ತಲನ್ನು ಖಂಡಿತ ತೊಲಗಿಸ್ತಾರೆ. ಶ್ಲೋಕ 60. ಜೀವೀರ ಕಲ್ಮಶ ತಮೋನಾಶ ಕರಿಬರೆ ಅಂಗ ಉಪಂಗ ನಾಮ ನಾನಾ ಅಸ್ತ್ರಗರೆ. ಜೀವೇರ ಕಲ್ಮಶ ತಮೋನಾಶ ಕರಿಬರೆ ಅಂಗ ಉಪಂಗ ನಾಮ ನಾನಾ ಅಸ್ತ್ರಧರೆ. ಯಾರೋ
ಹರೇ ಕೃಷ್ಣ. ಎಲ್ಲ ಆಯ್ತು ಮಾತಾಜಿ. ಗಾಯತ್ರಿ ಯಾರು ಓದ್ಲಿಲ್ಲ, ಬೇಡ ಅಂತ. ಮಂಗಳವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕನ ಮಾತಾಜಿ? ಹೌದು, ಶ್ಲೋಕ ಭಾವಾರ್ಥ. ಶ್ಲೋಕ 61 ಮಾತಾಜಿ. 60 ಮಾತಾಜಿ. 60. जीवेरा कल्मश तमो नाश करी बारे अजगा उपजगा नानु दान अस्तदरे. ಅಂಗ ಉಪಾಂಗ ಅಂಗ ಉಪಾಂಗ ನಾಮ ನಾನ ಅಸ್ತದರೆ. ಜೀವೇರ ಜೀವಿಗಳ ಕಲ್ಮಶ ಪಾಪಯುದ್ಧ ಚಟುವಟಿಕೆಗಳ ತಮೋ ಕತ್ತಲ ನಾಶ ಕರಿಬಾರೆ ನಾಶಗೈಯಲು. ಇದೇನ್ ಹೇಳಿದ್ ಮಚ್ಚ ಅಜ್ಗನ ಒಳನುಡಿಗಳ ಉಪಾಂಗ ಭಕ್ತರ ನಾಮ ಪವಿತ್ರ ನಾಮಗಳು ನಾನಾ ವಿವಿಧ ಅಸ್ತ್ರ ಆಯುಧಗಳು ದರೆ ಅವರು ಹಿಡಿದುಕೊಂಡಿರುತ್ತಾರೆ. ಅನುವಾದ: ಜೀವಾತ್ಮರ ಪಾಪಕಾರಿ ಚಟುವಟಿಕೆಗಳು ಮೌಢ್ಯದ ಫಲಿತಾಂಶಗಳು. ಆ ಮೌಢ್ಯವನ್ನು ನಾಶ ಮಾಡಲು ಅವರು ಸ್ವಾಂಶವಾದ ಒಡನಾಡಿಗಳು ಭಕ್ತರು ಪವಿತ್ರ ನಾಮ ಪಠಣ ಮೊದಲಾದ ವಿವಿಧ ಆಯುಧಗಳನ್ನು ತಂದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಆಯುಧಗಳನ್ನು ತಂದಿದ್ದಾರೆ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜೀವಾತ್ಮರ ಪಾಪಕಾರಿ ಚಟುವಟಿಕೆಗಳು ಮೌಢ್ಯದ ಫಲಿತಾಂಶಗಳು. ಆ ಮೌಢ್ಯವನ್ನು ನಾಶ ಮಾಡ್ಲಿಕ್ಕೋಸ್ಕರ ಅವರ ಸ್ವಾಂಶವಾದ ಒಡನಾಡಿಗಳು ಭಕ್ತರು ಈ ಪವಿತ್ರ ನಾಮ ಪಠಣ ಮೊದಲಾದ ವಿವಿಧವಾದ ಆಯುಧಗಳನ್ನು ತಂದಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 61. ಭಕ್ತಿರ ವಿರೋಧಿ ಕರ್ಮ ಧರ್ಮ ವ ಅಧರ್ಮ ತಾಹಾರ ಕಲ್ಮಶ ನಾಮ ಸೇಯಿತ ಮಹಾತಮ ತಮಃ. ಭಕ್ತಿರ ವಿರೋಧಿ ಕರ್ಮ ಧರ್ಮ ವ ಅಧರ್ಮ ತಾಹಾರ ಕಲ್ಮಶ ನಾಮ ಸೇಯಿ ಮಹಾತಮಃ. ನಿರ್ಮಲ ಮಾತಾಜಿ. ಮಾತಾಜಿ ನಾನು ಓದ್ಲ? ನೀವೆಲ್ಲಿ ಅಕ್ಷರ ಕಾಣುದಿಲ್ಲ? ಅವ್ರೆ ಓದದಿದ್ರೆ ನೀವು ಮಾತಾಜಿ. ಹೌದು, ನೀವು ಅನ್ಮ್ಯೂಟ್ ಮಾಡಿದ್ದೀರಿ, ಅದಕ್ಕೆ ನೀವು ಲೈನ್ ಅಲ್ಲಿ ಬರುದಿಲ್ಲ. ನಾನು ಮಾತಾಜಿ. ಹಾ, ನಿರ್ಮಲ ಮಾತಾಜಿ ಓದಿ. ವಿರೋಧಿ ಕರ್ಮ ಧರ್ಮ ವಾ ಅಧರ್ಮ ತಾಹಾರ ಕಲ್ಮಶ ನಾಮ ಸೇಯಿ ಕಲ್ಮಶ ನಾಮ ಶೇಹಿ ಮಹಾತಮಃ. ಭಕ್ತರ ಭಕ್ತಿ ಸೇವೆಗೆ ವಿರೋಧಿ ಕರ್ಮ ಚಟುವಟಿಕೆಗೆ ಧರ್ಮ ವಾ ಅಥವಾ ಅಧರ್ಮ ತಾಹಾರ ಅದರ ಕಲ್ಮಶ ಪಾಪ ನಾಮ ಹೆಸರು ಶೇಹಿ ಇದು ತಮಃ ಮಹಾಕತ್ತಲು. ಅನುವಾದ: ಧಾರ್ಮಿಕ ಅಥವಾ ಅಧಾರ್ಮಿಕವಾದ ಯಾವುದೇ ಚಟುವಟಿಕೆಗಳು ಶ್ರೀಕೃಷ್ಣ ಭಕ್ತಿ ಸೇವೆಗೆ ವಿರೋಧಿಯಾಗಿ ಇದ್ದರೆ ಅದೇ ಏನದು ಮಾತಾಜಿ? ಮೌಢ್ಯ. ಇವಾಗ ಕಾಣಿಸ್ತಾ ಇದೆ ಮಾತಾಜಿ. ಮೌಢ್ಯ ಅವುಗಳ ಪಾಪ ಕಲ್ಮಶ ಎಂಬುದಾಗಿ ತಿಳಿಯಬೇಕಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಧಾರ್ಮಿಕ ಮತ್ತು ಅಧಾರ್ಮಿಕವಾದ ಈ ಯಾವುದೇ ಚಟುವಟಿಕೆಗಳು ಅದು ಶ್ರೀಕೃಷ್ಣನ ಭಕ್ತಿ ಸೇವೆಗೆ ವಿರೋಧಿಯಾಗಿ ಇದ್ರೆ ಅದೇ ಮಹಾಮೌಢ್ಯ. ಅಂದ್ರೆ ಅವುಗಳ ಪಾಪ
ಎಂಬುದನ್ನೇ ನಾವು ತಿಳಿಬೇಕಷ್ಟೇ. ಪಾಪ ಕಲ್ಮಶ. ಶ್ಲೋಕ 62. ಬಹು ತುಳಿ ಹರಿ ಬಲಿ ಪ್ರೇಮ ದುಷ್ಟೈಚಾಯ ಕರಿಯ ಕಲ್ಮಶ ನಾಶ ಪ್ರೇಮ ತೇ ಬಾಸಾಯ. ಬಾಹುತುಲಿ ಹರಿ ಪ್ರೇಮ ದುಷ್ಟೇಚ್ಛಾಯ ಕರಿಯ ಕಲ್ಮಶ ನಾಶ ಪ್ರೇಮ ತೇ ಬಾಸಾಯ. ಓದಿ ಮಂಜುಳಾ ಮಾತಾಜಿ. ಸುರೇಶ್. ಹರೇ ಕೃಷ್ಣ ಮಾತಾಜಿ. ಬಾಹುತುಲಿ ಹರಿ ಬಲಿ ಪ್ರೇಮ ದುಷ್ಟೇಚ್ಛಾಯ ಕರಿಯ ಕಲ್ಮಶ ನಾಶ ಪ್ರೇಮ ತೇ ಬಾಸಾಯ. ಬಾಹುತುಲಿ ತೋಳ್ಗಳ ನೆತ್ತುತ್ತಾ, ಹರಿ ಬಲಿ ಪವಿತ್ರ ನಾಮವನ್ನು ಪಠಿಸುತ್ತಾ, ಪ್ರೇಮ ದುಷ್ಟೆ ಅವನ ಪ್ರೇಮಭರಿತ ಓರ್ಗಣ್ಣಿನ ನೋಟದಿಂದ, ಛಾಯ ಅವನು ನೋಡುತ್ತಾನೆ, ಕರಿಯ ಕಾರಣನಾಗಿ, ಕಲ್ಮಶ ಪಾಪಗಳಿಗೆ, ನಾಶ ಪ್ರೇಮತೆ ದೇವ ಪ್ರೇಮದಲ್ಲಿ, ಬಾಸಾಯ ಅವನು ಹುಕ್ಕಿಸುತ್ತಾನೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ. ತನ್ನ ತೋಳ್ಗಳನ್ನೆತ್ತಿ ಗಟ್ಟಿಯಾಗಿ ಪವಿತ್ರ ನಾಮವನ್ನು ಪಠಿಸುತ್ತಾ, ಎಲ್ಲರನ್ನೂ ಗಾಢ ಪ್ರೇಮದಿಂದ ಕಾಣುತ್ತಾ, ಎಲ್ಲಾ ಪಾಪಗಳನ್ನು ಚದುರಿಸಿ ಓಡಿಸುತ್ತಾನೆ ಹಾಗೂ ಎಲ್ಲರಲ್ಲೂ ದೈವ ಪ್ರೇಮ ಹುಕ್ಕಿ ಹರಿಯುವಂತೆ ಮಾಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯವಾಗ. ತನ್ನ ತೋಳುಗಳನ್ನು ಎತ್ತಿ ಗಟ್ಟಿಯಾಗಿ ಪವಿತ್ರ ನಾಮವನ್ನು ಪಠಿಸುತ್ತಾ, ಎಲ್ಲರೂ ಗಾಢ ಪ್ರೇಮದಿಂದ ಕಾಣುತ್ತಾ, ಎಲ್ಲಾ ಪಾಪಗಳನ್ನು ಕೂಡ ಚದುರಿಸಿ ಓಡಿಸ್ತಾರೆ ಹಾಗೂ ಎಲ್ಲರಿಗೂ ಕೂಡ ದೈವ ಪ್ರೇಮ ಉಕ್ಕಿ ಹರಿಯುವಂತೆ ಮಾಡುತ್ತಾರೆ. ಅವು ಆ ಫೋಟೋದಲ್ಲಿ ನೋಡುವಾಗ್ಲೇ ಗೊತ್ತಾಗ್ತದೆ ಅವರು ಎಷ್ಟು ಕೈಗಳನ್ನು ಹೀಗೆ ಮೇಲೆ ಎತ್ತಿ, ಆ ದೊಡ್ಡ ಶರೀರ ಬೇರೆ, ಉದ್ದ, ಬಂಗಾರದ ಬಣ್ಣ ಬೇರೆ ಅಲ್ಲವಾ? ಆ ಚಿತ್ರ ನಿಮ್ಗೆ ಈಗ ಕಣ್ಣಿಗೆ ಬರ್ಬೋದು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇಲ್ಲಿ ನಡೆದಿರುವ ಎಲ್ಲರಿಗೂ ಕೂಡ ಈ ದಿವಸ ಒಳ್ಳೇದಾಗ್ಲಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಕೃಷ್ಣ ಕೃಷ್ಣ ಕೃಷ್ಣ